ನನ್ನಲ್ಲಿ ಏನೆಂದು ನೀ ಮನೆ ಮಾಡಿದೆ ಒಂದನು ನಾರಿಯೇನು. ನನ್ನಲ್ಲಿ ಏನೆಂದು ನೀ ಮನೆ ಮಾಡಿದೆ ಒಂದನು ನಾರಿಯೇನು. ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರವೆತ್ತಿದ ಕಾರುಣ್ಯವೇ, ಹರಿಹರ ಶಕ್ತಿಯ ಸಾಫಲ್ಯವೇ, ಹರಿಹರ ಶಕ್ತಿಯ ಸಾಫಲ್ಯವೇ. ನನ್ನ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಶರಣಮಯ್ಯಪ್ಪ. ಸುತಾದಯಾನ್ವಿತ ಶಬರಿಮಲೈ ನಿಲಯ, ಅಂಬಾ ಸುತಾದಯಾನ್ವಿತ ಶಬರಿಮಲೈ ನಿಲಯ. ಗಣಪತಿಂ मनसा स्मरामि वसिष्ठवामदेवादिवन्दितमहागणपतिं मनसा स्मरामि महागणपतिम्. ಮೊದಲಿಗೆ ನಮ್ಮ ಮಂದಿರದ ತಂತ್ರಿಗಳು, ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಮಾರ್ಗದರ್ಶಕರಾಗಿರುವಂತಹ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರು ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಮಂದಿರದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಶಾಲನ್ನು ಹಾಕಿ ಮಲ್ಲಿಗೆಯ ಹಾರವನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದೇವೆ. ಈ ಒಂದು ಮಂದಿರದ ಒಂದಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಇವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಪ್ರೀತಿಯ ವಂದನೆಗಳನ್ನು ನೀಡ್ತಾ ಇದ್ದೇವೆ. ಈ ದಿನದ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಗಂಗಾಧರ್ ಉಳ್ಳಾಳು ಇವರು ವೃತ್ತಿಯಲ್ಲಿ ವಕೀಲರು ಮತ್ತು ನೋಟರಿ ಹಾಗೂ ಆಡಳಿತ ಮುಕ್ತೇಶ್ವರರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಳ, ಅಧ್ಯಕ್ಷರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಇವರನ್ನು ಮಂದಿರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶಾಲು ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ವಿಠೇಶ್ವರರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಗಂಗಾಧರ್ ಉಳ್ಳಾಲ್ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯ ಪ್ರೀತಿಯ ಸ್ವಾಗತ. ಕೋಶಾಧಿಕಾರಿಯಾಗಿರುವಂತಹ ನಾರಾಯಣ ಕಾಚಾರ್ಯ ಇವರು ಬಂದು ಪ್ರೀತಿಯ ಶಾಲು ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಇವರು ನಮ್ಮ ಮಂದಿರದ ಸರ್ವ ಕಾರ್ಯಗಳಲ್ಲೂ ಭಾಗವಹಿಸುತ್ತಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಹಕರಿಸುತ್ತಿದ್ದಾರೆ. ಇವರನ್ನು ಕ್ಷೇತ್ರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇವರು ಬಂದು ಶಾಲು ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸಬೇಕಾಗಿ ಶ್ರೀಯುತ ಪ್ರದೀಪ್ ಶೆಟ್ಟಿ ರಾಮ್ಸ್ ಇವರು ಮಂಗಳೂರಿನಲ್ಲಿ ಉದ್ಯಮವನ್ನು ನಡೆಸುತ್ತಿದ್ದು ಕೊಡುಗೈ ದಾನಿಯಾಗಿರುವ ಇವರು ನಮ್ಮ ಈ ಸಭಾ ಕಾರ್ಯಕ್ರಮದ ಅತಿಥಿಗಳಲ್ಲೋರ್ವರಾಗಿರುತ್ತಾರೆ. ಇವರನ್ನು ಮಂದಿರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾರೆ. ಶಾಲು ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವರದಿ ವರ್ಷದಲ್ಲಿ ನಮ್ಮ ಮಂದಿರದಲ್ಲಿ ಶನಿ ಪೂಜೆ, ಏಕಹ ಭಜನೆ, ಸತ್ಯನಾರಾಯಣ ಪೂಜೆ, ಉಚಿತ ಕಣ್ಣಿನ ಪರೀಕ್ಷೆ, ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರ ಮುಂತಾದ ಹಲವಾರು ಕಾರ್ಯಕ್ರಮಗಳ ವರದಿಯನ್ನು ತಮ್ಮ ಮುಂದಿಡಲು ಸಮಿತಿಯು ಸಂತೋಷಪಡುತ್ತದೆ. ನಿತ್ಯ ಪೂಜೆಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಗೂ ಶನಿವಾರದ ನಿತ್ಯ ಪೂಜೆಯನ್ನು ಭಜನಾ ಸಂಕೀರ್ತನೆಯೊಂದಿಗೆ, ಪ್ರತಿ ತಿಂಗಳ ಸಂಕ್ರಮಣ ಪೂಜೆ, ವಿಷು ಹಬ್ಬ, ಮಂಡಲ ಪೂಜೆ ಸೇವೆಗಳಾದ ಹೂವಿನ ಪೂಜೆ, ಕರ್ಪೂರಾರತಿ, ತಿರುಮಧುರ, ನಂದಾದೀಪ, ಪುಷ್ಪಾಂಜಲಿ
ಅಂಜಲಿ, ಅರ್ಚನೆ, ನಾಗದೇವರಿಗೆ ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ, ನಾಗತಂಬಿಲ ಇವುಗಳನ್ನು ಮಂದಿರದ ಅರ್ಚಕರಾದ ಶ್ರೀ ಕೇಶವ ಎಂ ನಂಬೀಶನ್ ಇವರಿಂದ ನೆರವೇರಿಸಿಕೊಂಡು ಬರಲಾಗಿದೆ. ತಾರೀಕು 30/11/2018 ಶುಕ್ರವಾರ ಬೆಳಿಗ್ಗೆ 6:30ಕ್ಕೆ ಗಣಹೋಮ, ಬಿಂಬಶುದ್ಧಿ, ಕಲಶ ಪೂಜೆ, ಕಲಶಾಭಿಷೇಕ, ತುಪ್ಪಾಭಿಷೇಕ, ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ಬ್ರಹ್ಮಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳಿಂದ ನೆರವೇರಿತು. ಅನಂತರ ಮಧ್ಯಾಹ್ನ 1ರಿಂದ 3 ತನಕ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ 5ರಿಂದ 6ರವರೆಗೆ ನೆಲ್ಲಿಸ್ಥಳ ಕಾಳಿಕಾಂಬ ಭಜನಾ ಮಂಡಳಿ ಕೋಟೆಕಾರು ಇದರ ಸದಸ್ಯರು ಭಜನಾ ಸಂಕೀರ್ತನೆ ನಡೆಸಿಕೊಟ್ಟರು. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 6:00ರಿಂದ ಶಾಲಾ ಮಕ್ಕಳಿಂದ ವಿವಿಧ ವಿನೋದಾವಳಿ ಕಾರ್ಯಕ್ರಮ ನಡೆಯಿತು. ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಹಾಗೂ ಶಾಲೆಗೆ ಮಂದಿರದ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಸಂಜೆ 7ರಿಂದ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಯವರು ವಹಿಸಿದ್ದರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಪ್ಪ ಕುಲಾಲ್ ಕನೀರ್ತೋಟ, ಕಾರ್ಯದರ್ಶಿ ಕೊಲ್ಯ ಕುಲಾಲ ಸಂಘ, ಶ್ರೀ ಪ್ರಶಾಂತ್ ಚೌಟ ಪಂಜಿಮುಂಡೇಳು, ಉದ್ಯಮಿ ಸಿವಿಲ್ ಕಾಂಟ್ರಾಕ್ಟರ್, ಡಾಕ್ಟರ್ ಸಂಗೀತಾ ಕಿಶೋರ್ ಮಾಡೂರು, ಪ್ರಾಂಶುಪಾಲರು ಹಜರತ್ ಸೈಯದ್ ಮದನಿ PU ಕಾಲೇಜು ಉಳ್ಳಾಲ ಹಾಗೂ ಟ್ರಸ್ಟಿಗಳು ಶ್ರೀ ಕ್ಷೇತ್ರ ಕೊಂಡಾನ ದೇವಸ್ಥಾನ ಇವರು ಉಪಸ್ಥಿತರು. ವರದಿ ವರ್ಷದಲ್ಲಿ ಜರುಗಿದ ವಾರ್ಷಿಕೋತ್ಸವ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರಲು ಸಮಿತಿಯೊಂದಿಗೆ ಸಹಕರಿಸಿದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಉತ್ಸವ ಸಮಿತಿಯ ಸದಸ್ಯರು ಹಾಗೂ ಇತರ ಎಲ್ಲ ಸದಸ್ಯರುಗಳು ನಗದು ವಸ್ತು ರೂಪದಲ್ಲಿ ದೇಣಿಗೆ ನೀಡಿ ಹಾಗೂ ನಿತ್ಯ ಅನ್ನದಾನಕ್ಕೆ ಸಹಕರಿಸಿದ ಊರ ಪರವೂರ ಎಲ್ಲ ಭಗವದ್ಭಕ್ತರನ್ನು ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ತಮಗೆ ಅಯ್ಯಪ್ಪ ಸ್ವಾಮಿಯ ಕೃಪೆ ಸದಾ ಇರಲೆಂದು ಹಾರೈಸುತ್ತೇವೆ. 44ನೇ ವರ್ಷದ ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದ ಭಗವದ್ಭಕ್ತರ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆ ಯಾಚಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಪ್ರೀತಿಪೂರ್ವಕವಾಗಿ ಬಯಸುತ್ತೇವೆ. ನಮ್ಮ ವಾರ್ಷಿಕೋತ್ಸವದಲ್ಲಿ ಸಹಕರಿಸಿದ ಸಂಘ ಸಂಸ್ಥೆಗಳಿಗೆ, ಆಸ್ತಿಕ ಬಾಂಧವರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಆಭಾರಿಯಾಗಿರುತ್ತೇವೆ. ಬಂದಂತಹ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀ ಚೀರಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಆಡಳಿತ ಮುಕ್ತೇಶ್ವರರು, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಗಂಗಾಧರ ಉಳ್ಳಾಲ್ ಇವರಿಂದ ಅತಿಥಿಗಳ ಮಾತುಗಳನ್ನು ಆಡಬೇಕಾಗಿದೆ. ಬಹುಶಃ ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ಒಂದು ಸಾಮಾನ್ಯ ಮನುಷ್ಯನಲ್ಲ, ದೇವರಿಗೆ ಸಮಾನ ಆದಂಥ ವ್ಯಕ್ತಿಯ ಒಟ್ಟಿಗೆ ಒಂದು ಕೂತುಕೊಳ್ಳೋ ಒಂದು ಅವಕಾಶನ ಕೊಟ್ಟಿದ್ದೀರಿ ಪದ್ಮನಾಭ ತಂತ್ರಿಯವರೊಟ್ಟಿಗೆ. ಅವರು ಬೇರೆ ಕಾರ್ಯಕ್ರಮದಲ್ಲಿರುವಾಗ ಅವರು ನಮಗೆ ಹಿಂದೂ ಧರ್ಮದ ಬಗ್ಗೆ ಬೇಕಾದನ್ನು ಹೇಳ್ತಾ ಇರ್ತಾರೆ. ಆದರೆ ಇವತ್ತು ಮಾತ್ರ ಅವರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಅವರು ನೀವು ಎನಿಸಿದಾಗೆಲ್ಲ ಅವರು ನಮಗೆ ದೇವರಿಗೆ ಸಮಾನಾದಂಥ ವ್ಯಕ್ತಿ. ಯಾಕಂದರೆ ಇವತ್ತು ಯಾವ ದೇವರಾಗಲಿ, ದೈವಸ್ಥಾನ ಆಗಲಿ, ದೈವಗಳಾಗಲಿ ಅದಕ್ಕೆ ಶಕ್ತಿ ಬರಬೇಕಾದ್ರೆ ಅವರ ಪಾತ್ರ ಹಿರಿದದ್ದು. ಅವರಿದ್ದರೆ ಮಾತ್ರ ದೇವರು ನಮಗೆ ದೇವರಿಗೆ ಶಕ್ತಿ ಸಿಗ್ತದೆ ವಿನ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅಂಥವರನ್ನು ನೀವು ಅಧ್ಯಕ್ಷನಾಗಿ ಮಾಡಿದ್ದೀರಿ, ನನಗೆ ಬಹಳ ಸಂತೋಷ. ಬಹುಶಃ ಇವತ್ತು 45ನೇ ವರ್ಷ ಹೇಳಲಿಕ್ಕೆ ಸುಲಭ, ನಮಗೆ 45 ವರ್ಷ. ಆದರೆ ಆ 45 ವರ್ಷ ತನಕ ಅದನ್ನು ಮುಂದುವರಿಸಿಕೊಂಡು ಬಂದಂಥ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಅದು ಹೇಳಲಿಕ್ಕೆ ಸುಲಭ. ಈಗ ಕೆಲವು ಸಂಘ ಸಂಸ್ಥೆಗಳು ಕೆಲವೇ ವರ್ಷ ಬರ್ತದೆ, ಹೋಗ್ತದೆ, ಹೆಸರು ಚೇಂಜ್ ಆಗ್ತದೆ, ಏನೆಲ್ಲ ಅಲ್ಲೋಲ ಕಲ್ಲಾಗಿರ್ತದೆ. ಆದರೆ ಈ ಸಂಸ್ಥೆ 45 ವರ್ಷ ಮುಂದುವರಿಸಿಕೊಂಡು ಬಂದಿದ್ದೀರಿ. ಬಹುಶಃ ಈ ಸಂಸ್ಥೆಗೆ ಬೇಕಾಗಿ ಕೆಲವು ಪ್ರಾಣವನ್ನು ತ್ಯಾಗ ಮಾಡಿದವರು ಸಹ ಇದ್ದಾರೆ. ಅವರಿಗೂ ಕೂಡ ಅವರ ಆತ್ಮಕ್ಕೆ ಆ ಭಗವಂತನು ಶಾಂತಿಯನ್ನು ಕೊಡಲಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಹುಶಃ ಪದಾಧಿಕಾರಿಗೆ ಮಾತ್ರ ಅವಕಾಶ ಅಲ್ಲ, ಈ ಕ್ಷೇತ್ರದ ಜನರು ಕೂಡ ಇದಕ್ಕೆ ಭಾಗಿಯಾಗಿರ್ತಾರೆ. ಯಾಕಂದರೆ ಕೈ ಚಪ್ಪಾಳೆ ತಟ್ಟಬೇಕಾದ್ರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಊರವರ ಸಹಕಾರದಿಂದ ಕೂಡ ಒಂದು ದೇವಸ್ಥಾನ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಉಂಟು. ಖಾಲಿ ಪದಾಧಿಕಾರಿಗಳಿದ್ದರೆ ಮಾತ್ರ ಸಾಧ್ಯ ಇಲ್ಲ. ತಾವೆಲ್ಲರೂ ಊರಿನವರೆಲ್ಲರೂ ಸೇರಿದರೆ ಮಾತ್ರ ಯಾವುದೇ ಒಂದು ಕಾರ್ಯ
ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಎಲ್ಲ ಕಡೆ ಪಾಲು ಬಿದ್ದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಆ ದೇವಸ್ಥಾನ ಆಗಲಿ ಭೂತಸ್ಥಾನ ಆಗಲಿ ನಾವು ನಂಬಿಕೊಂಡು ಬಂದಿದ್ರೆ ಮಾತ್ರ ಅದಕ್ಕೆ ಸಂತೋಷ ಸಿಗ್ತದೆ, ಅದಕ್ಕೆ ಶಕ್ತಿ ಸಿಗ್ತದೆ. ಅದು ಪಾಲು ಬಿದ್ದರೆ ಮಾತ್ರ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಮತ್ತು ಪರಿಸರದವರಿಗೆ ಎಲ್ಲರಿಗೂ ಅದು ತೊಂದರೆ ಕೊಡ್ತಾ ಇರ್ತದೆ. ಅದಕ್ಕಾಗಿ ಸಾಧಾರಣವಾಗಿ ಎಲ್ಲ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಗಿ ಅದಕ್ಕೆ ಜೀವಕಲೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ತಂತ್ರಿಯವರು. ನಾವು ಇವತ್ತು ದೇವರನ್ನು ನಂಬಬೇಕು. ಯಾಕೆ ನಂಬಬೇಕು? ನಮಗೆ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಲೇಬೇಕು. ಅದಕ್ಕಾಗಿ ನಮಗೆ ದೇವರೇ ಗತಿ ಅಲ್ಲದೆ ಬೇರೆ ಯಾರು ಗತಿ ಇಲ್ಲ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಿಮಗೆ ಸಹಾಯ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಯಾರು ಸಹಾಯ ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರೆ ಅಂತೇಳಿ ನೀವು ಆಲೋಚನೆ ಮಾಡಿ. ನಿಮ್ಮ ಸಂಬಂಧದವರು, ಗೆಳೆಯರು, ನೆಂಟರು, ಹತ್ತಿರದ ಮನೆಯವರು ಎಷ್ಟು ನಿಮಗೆ ಸಹಾಯ ಮಾಡ್ತಾರೆ ಅಂತೇಳಿ ಆಲೋಚನೆ ಮಾಡಿ. ಎಷ್ಟು ದಿನ ಸಹಾಯ ಮಾಡ್ತಾರೆ ಅಂತೇಳಿ ನೀವು ಆಲೋಚನೆ ಮಾಡಿ. ನಾನು ಹೇಳ್ತೇನೆ, ನಿಮ್ಮ ಕಿಸೆ ಮತ್ತು ಪಾಕೆಟ್ ಗಟ್ಟಿ ಇರೋ ತನಕ ಮಾತ್ರ ಸಹಾಯ ಮಾಡ್ತಾರೆ ವಿನ ನಿಮ್ಮ ಕಿಸೆ ಮತ್ತು ಪಾಕೆಟ್ ಖಾಲಿಯಾದ ಕೂಡಲೇ ನಿಮ್ಮನ್ನು ಮೂಸೋಗತ್ತಿಲ್ಲ. ಎಷ್ಟೋ ಕಷ್ಟ ಬರಲಿ, ನಿಮ್ಮನ್ನು ನೋಡೋರಿಲ್ಲ. ಇದು ನನ್ನ ಅನುಭವ. ಅದು ನಿಮಗೆ ಸಹ ಅನುಭವ ಇರ್ಬೋದು. ಯಾರು ಸಹಾಯ ಮಾಡ್ತಾರೆ, ಒಂದು ತಿಂಗಳು ನಿಮಗೆ ಸಹಾಯ ಮಾಡೋರು ಯಾರಾದರೂ ಇದ್ದರೆ ಹೇಳಿ ನನಗೆ. ಇವತ್ತು ಕೊಡ್ತಾರೆ, 2 ದಿವಸ ಕೊಡ್ತಾರೆ, 3 ದಿವಸ ಕೊಡ್ತಾರೆ, 4 ದಿವಸ ಕೊಡ್ತಾರೆ, 5ನೇ ದಿವಸ ಕೇಳ್ತಾರೆ, ಆಯನ ಉಪದ್ರ ಮುಗಿಯರಿ ಜಾಪಲ್ಲ ಆಗ ಇಂಚಿನ ಕೊಡ್ಪಣಿ ಅಂತೇಳಿ ಬಂದ್ ಮಾಡ್ತಾರೆ. ಹೀಗಿರುವಾಗ ನಮಗೆ ನಾವು ಯಾರನ್ನು ನಂಬಬೇಕು ಅಂತೇಳಿ ನೀವು ತೀರ್ಮಾನ ಮಾಡಬೇಕಾದದ್ದು. ನಮಗೆ ನಾವು ನಂಬಬೇಕಾದದ್ದು ಭಗವಂತನನ್ನು ಮಾತ್ರ. ನೀವು ಭಗವಂತನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿ. ನೀವು ಕೇಳಿದನ್ನು ಕೊಡುವುದರಿಂದ ದೇವರು ಕೊಡಿದ್ದಾರೆ. ಆದರೆ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಕೊಡಿ. ನಾವು ದೇವರನ್ನು ನಂಬಿದರೆ ಆ ದೇವರು ನಮ್ಮ ಪಾಕೆಟನ್ನು ನೋಡುವುದಿಲ್ಲ, ನಮ್ಮ ಕಿಸೆಯನ್ನು ದೇವರು ನೋಡುವುದಿಲ್ಲ. ದೇವರು ನೋಡುವುದು ನಮ್ಮ ಆತ್ಮದಲ್ಲಿದ್ದ ನಿಮ್ಮ ಭಕ್ತಿಯನ್ನು ಮಾತ್ರ ಆ ದೇವರು ನೋಡ್ತಾರೆ. ಅದರ ಮೇಲೆ ಅವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಬೇಡಿ, ದೇವರು ಒಂದಲ್ಲ ಒಂದು ದಿವಸ ನಿಮಗೆ ಸಹಾಯ ಮಾಡ್ತಾನೆ ಇರ್ತಾರೆ. ಹೀಗಿರುವಾಗ ದೇವರನ್ನು ಮಾತ್ರ ನಾವು ನಂಬಿ, ಎಂದಿಗೂ ನಂಬಿದಂತಹ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿ ಗುಲಾಬಿ ಕೊಟ್ಟು ಅದೇ ರೀತಿ ಸ್ಮರಣೆಯನ್ನು ನೀಡಿ ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದಾರೆ. ಆತ್ಮೀಯರೇ, ಕೋಟೆಕಾರು ಮಾಡೂರು ಕಾಚಾರಿನ ದಿವಂಗತ ಪಾಂಡಿ ಪೂಜಾರಿ ಶ್ರೀಮತಿ ಕಮಲ ದಂಪತಿಗಳ ಸುಪುತ್ರರಾಗಿ ತಾವು ಜನಿಸಿದಿರಿ. ಮನೆಯ ಪರಿಮಿತ ವಾತಾವರಣದಲ್ಲಿ SSLC ಯವರೆಗೆ ವಿದ್ಯಾಭ್ಯಾಸವನ್ನು ಪಡೆದಿರಿ. ಕಟ್ಟಡ ಕೆಲಸದಲ್ಲಿ ಎಳವೆಯಲ್ಲೇ ತೊಡಗಿಸಿಕೊಂಡು ಮನೆಗೆ ಆರ್ಥಿಕ ಆಧಾರವಾಗಿ ಬೆಳೆದಿರಿ. ಸಣ್ಣ ಪುಟ್ಟ ಕೆಲಸಗಳಿಂದ ಆರಂಭಿಸಿ ಬಾರ್ಬೆಂಡರ್ ಆಗಿ ವೃತ್ತಿಯಲ್ಲಿ ಮುಂದುವರಿದಿರಿ. ಮುಂದಕ್ಕೆ ಸ್ವತಂತ್ರವಾಗಿ ಗುತ್ತಿಗೆ ಕೆಲಸ ವಹಿಸಿಕೊಂಡು ಹಂತ ಹಂತವಾಗಿ ಬೆಳೆದಿರಿ. 35 ವರ್ಷಗಳ ಸುದೀರ್ಘ ಅನುಭವದಲ್ಲಿ 150ಕ್ಕೂ ಹೆಚ್ಚು ಕೆಲಸಗಾರರನ್ನು ನಿರ್ವಹಿಸಿದ ಹಿರಿಮೆ ತಮ್ಮದು. ನಿಮ್ಮಲ್ಲಿಂದ ವೃತ್ತಿ ಅನುಭವ ಜನಸಂಪರ್ಕದ ಚಾತುರ್ಯವನ್ನು ಗಳಿಸಿದ ಸುಮಾರು 40ಕ್ಕೂ ಅಧಿಕ ಮಂದಿ ಪ್ರಸ್ತುತ ಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎನ್ನುವುದು ತಮ್ಮ ವೃತ್ತಿ ನೈಪುಣ್ಯತೆಯ ಹಿರಿಮೆಗೆ ಸಾಕ್ಷಿ. ಎಳವೆಯಿಂದಲೇ ಆಧ್ಯಾತ್ಮಿಕ ಧಾರ್ಮಿಕ ಆಸಕ್ತಿಯನ್ನು ತಳೆದ ತಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸದಸ್ಯರಾಗಿ ಸಕ್ರಿಯವಾಗಿ ಆಧ್ಯಾತ್ಮಿಕ ಸಾಧನೆ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸರಳ ಸಜ್ಜನಿಕೆ ಮೃದು ಭಾಷೆಯನ್ನು ಮೈಗೂಡಿಸಿ ತಮ್ಮ ವ್ಯಕ್ತಿತ್ವಕ್ಕೆ ಹೊಸ ಆಯಾಮವನ್ನು ನೀಡಿದಿರಿ. ಕೋಟೆಕಾರು ಬೀರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅಧ್ಯಕ್ಷರಾಗಿ ಸುಮಾರು 17 ವರ್ಷಗಳ ಕಾಲ ಸುದೀರ್ಘ ಸೇವೆ, ಮಾಡೂರು ವಿಶ್ವಭಾರತಿಯಲ್ಲಿ 16 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ತಮ್ಮ ಧಾರ್ಮಿಕ ಮುಂದಾಳುತನಕ್ಕೆ ವ್ಯಾಖ್ಯೆಯಾಯಿತು.
ಮನೆ ನಿರ್ಮಾಣದಿಂದ ಆರಂಭಿಸಿ ತರವಾಡು ಮನೆ, ದೈವಸ್ಥಾನ, ದೇವಸ್ಥಾನ, ಮಸೀದಿ ನಿರ್ಮಾಣ ಕಾರ್ಯದಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನದಾಗಿರಿ. ಬಡವರಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಕೆಲವೊಮ್ಮೆ ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಿಸಿಕೊಟ್ಟ ಉದಾರಿ ಹೃದಯಿ ತಾವು ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ. ನಿಮ್ಮ ಒಡನಾಟ ಸದಾ ನಮ್ಮೊಂದಿಗೆ ಇರಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ದೈವರು ಶ್ರೀ ಅಯ್ಯಪ್ಪ ಸ್ವಾಮಿ ದೀರ್ಘ ಆಯುರಾರೋಗ್ಯ ಭಾಗ್ಯ ಸಕಲ ಸನ್ಮಂಗಳವನ್ನು ಕರುಣಿಸಲಿ ಎಂದು ಹಾರೈಸುವ ಆಡಳಿತ ಮೊಕ್ತೇಸರರು ಮತ್ತು ಶ್ರೀ ಅಯ್ಯಪ್ಪ ಮಂದಿರ ಮೊಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ ಕೋಟೆಕಾರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಶಿವಾನಂದ ಕಾಸರಿಗೆ ನೀಡುವಂತಹ ವಿವರ ಎಂದರೇನು ಶ್ರೀ ವಚನಪ್ಪ ಪದ್ಮನಾಭ ತಂತ್ರಿಗಳು ಪೂರ್ವಕವಾಗಿ ಅವರ ಅಣ್ಣನಾದಂತಹ ನಾರಾಯಣ ಕಾಸರಿಗೆ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅತಿಥಿ ಹಬ್ಬದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಾರ್ಷಿಕೋತ್ಸವ ಶ್ರೀ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವದ ಸಂದರ್ಭದಲ್ಲಿ ಶ್ರೀ ಪ್ರದೀಪ್ ರಾವ್ ಇವರಿಗೆ ಗೌರವಪೂರ್ವಕ ಅರ್ಪಿಸುವ ಸಮ್ಮಾನ. ಬೀರಿಯ ಶ್ರೀ ಯೋಗೀಶ್ ರಾವ್ ಮತ್ತು ಶ್ರೀಮತಿ ಶಾರದಾ ದಂಪತಿಗಳ ಸುಪುತ್ರರಾಗಿ ತಾವು ಜನಿಸಿದಿರಿ. ಕೋಟೆಕಾರಿನಲ್ಲಿ ಶಾಲಾ ವಿದ್ಯಾಭ್ಯಾಸ ಪಡೆದು ವಾಮಂಜೂರು ಸಂತ ಜೋಸೆಫ್ ಕಾಲೇಜಿನಲ್ಲಿ ಉನ್ನತ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದಿರಿ. ಎಳವೆಯಲ್ಲಿ ತಂದೆಯವರ ವ್ಯಾಪಾರದ ಜತೆ ಅನುಭವ, ಜನಸಂಪರ್ಕವನ್ನು ಪಡೆದು ತಾವು ಸಮಾಜ ಸೇವೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಮೈಗೂಡಿಸಿಕೊಂಡಿರಿ. ಮನೆಯ ಸನಿಹದ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಸದಸ್ಯರಾಗಿ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಉತ್ತಮ ಮತ್ತಷ್ಟು ಆಗಿದಿರಿ. ರಕ್ತದಾನ ಮಹಾದಾನ ಎನ್ನುವ ಸಂಕಲ್ಪನೆಯಲ್ಲಿ ತುರ್ತು ಸಂದರ್ಭದಲ್ಲಿ ರಕ್ತ ಪೂರೈಕೆಯ ಸದುದ್ದೇಶವನ್ನು ಹೊಂದಿ ಸಮಾಜ ಮನಸ್ಕರೊಂದಿಗೆ ಸೇರಿ ತಿರಂಗ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದಿರಿ. ಕಳೆದ 2 ವರ್ಷಗಳಲ್ಲಿ ಮಂಗಳೂರು ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ಯಾವುದೇ ಜಾತಿ ಮತ ಭೇದವಿಲ್ಲದೆ ರಕ್ತದ ಬೇಡಿಕೆಯನ್ನು ಪೂರೈಸುತ್ತಾ ಬಂದಿದೆ ತಮ್ಮ ತಿರಂಗ ಟ್ರಸ್ಟ್. ಹೆಸರೇ ಹೇಳುವಂತೆ ತಿರಂಗ ಟ್ರಸ್ಟ್ ದೇಶ ಸೇವೆಗಾಗಿ ಮುಡಿಪಾದ ಸಂಸ್ಥೆ. ಪ್ರತಿ ವರ್ಷ ವಿವಿಧ ಸಂಘ ಸಂಸ್ಥೆಗಳ ಜತೆ ಸೇರಿ ಅನೇಕ ರಕ್ತದಾನ ಶಿಬಿರಗಳನ್ನು, ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ ಹೆಗ್ಗಳಿಕೆ ತಮ್ಮದು. ಸ್ವತಃ ಒಬ್ಬ ರಕ್ತದಾನಿಯಾಗಿ ರಕ್ತದಾನ ಶಿಬಿರ ಸೇವೆಗಳ ಮೂಲಕ ಅನೇಕ ಜೀವಗಳ ಪ್ರಾಣ ಉಳಿಸಿದ ಸಕೀರ್ತಿ ತಮಗೆ ಹಾಗೂ ತಮ್ಮ ತಿರಂಗ ಸಂಸ್ಥೆಗೆ ಸಲ್ಲುತ್ತದೆ. ಕೇರಳ, ಕೊಡಗು ಪ್ರದೇಶಗಳ ನೆರೆ ಪೀಡಿತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ, ಪರಿಸರ ಕಾಳಜಿಯ ಗಿಡ ನೆಡುವ ಕಾರ್ಯಕ್ರಮ, ಸ್ವಚ್ಛತಾ ಅಭಿಯಾನದ ಹೀಗೆ ಸಮಾಜ ಸೇವೆಗಳಲ್ಲಿ ದನಿವರಿಯದ ದುಡಿಮೆಯ ಕಿರಿಯ ವಯಸ್ಸಿನ ಸಾಧನೆಗಾಗಿ ತಮ್ಮ ಅಭಿಮಾನದ ಅಭಿನಂದನೆಗಳು. ತಮ್ಮ ಸಮಾಜ ಸೇವೆಯ ನಿರಂತರವಾಗಿ ಮುಂದುವರಿಕೆಯಲ್ಲಿ ತಿರಂಗ ಟ್ರಸ್ಟ್ ರಾಷ್ಟ್ರಮಟ್ಟದ ಖ್ಯಾತಿ ಪಡೆಯಲಿ. ನಿಮ್ಮ ಒಡನಾಟ ಸದಾ ನಮ್ಮೊಂದಿಗೆ ಇರಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ದೇವರು ಶ್ರೀ ಅಯ್ಯಪ್ಪ ಸ್ವಾಮಿ ದೀರ್ಘಾರೋಗ್ಯ ಭಾಗ್ಯ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಹಾರೈಸುವ ಆಡಳಿತ ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ ಕೋಟೆಕಾರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ರಕ್ತದಾನದ ಕಾರ್ಯಕ್ಷೇತ್ರ ಇನ್ನೂ ಹೆಚ್ಚು ನಿಮಗೆ ನೀಡುತ್ತಿದೆ. ತಮ್ಮ ಸೇವೆ ಇನ್ನೂ ಕರ್ನಾಟಕದಲ್ಲೂ ದೇಶದಲ್ಲೂ ಪಸರಿಸಲಿ. ತಿರಂಗ ಟ್ರಸ್ಟ್ನ ಮುಖಾಂತರ ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತವನ್ನು ನೀಡಿದಂತಹ ತಿರಂಗ ಟ್ರಸ್ಟ್ನ ಪ್ರಮುಖರಲ್ಲಿ ಬರುವರಾಗಿರುವಂತಹ ಪ್ರದೀಪ್ ರಾವ್ ಅವರಿಗೆ ಗೌರವದ ಅಭಿನಂದನೆ ಈ ಒಂದು ನಮ್ಮ ಮಂದಿರದ ಕಡೆಯಿಂದ ಅಭಿನಂದನೆಯನ್ನು ನೀಡಿದಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ದೂರದ ಕೇರಳದಿಂದ ನಮ್ಮೊಂದಿಗೆ ಈ ಒಂದು ಅಯ್ಯಪ್ಪ ಬೆಳಕು ಕಾರ್ಯಕ್ರಮದಲ್ಲಿ ಹಲವಾರು ವರ್ಷಗಳಿಂದ ನಮ್ಮೊಂದಿಗೆ ಬಂದಂತಹ ಅಯ್ಯಪ್ಪ ಬೆಳಕಿನ ಒಂದು ಸಂಚಾಲಕರಂತ ಹೇಳ್ಬೋದು MP ಸುಕುಮಾರನ್ ಮತ್ತು ಬಳಗ.
ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಸುಕುಮಾರನ್ ಇವರ ಬಳಗದ ಮುಖ್ಯಸ್ಥರಾಗಿರುವಂತಹ ಸುಕುಮಾರನ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಈ ಒಂದು ಮಂದಿರ ಟ್ರಸ್ಟ್ ಮಂದಿರ ಸೇವಾ ಸಮಿತಿಯಲ್ಲಿ ಅಯ್ಯಪ್ಪ ಬೆಳಕು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಅವರು ಶಾಲಾನು ಹಾಕಿ ಅತಿಥಿಗಳು ಅವರಿಗೆ ಪ್ರೀತಿಯ ಗೌರವ ನೀಡಬೇಕು. ಯಾಕೆಂದ್ರೆ ನಮ್ಮ ಹಲವು ವರ್ಷಗಳಿಂದ ಕಳೆದ 3 ವರ್ಷದ ಮೊದಲು ಅಯ್ಯಪ್ಪ ಬೆಳಕು, ಅದೇ ರೀತಿ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಅಯ್ಯಪ್ಪ ಬೆಳಕಿನಲ್ಲಿ ಹಲವು ವರ್ಷಗಳಿಂದ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇದರ ರೂವಾರಿಯಾಗಿರುವಂತಹ ಶ್ರೀ MP ಸುಕುಮಾರನ್ ಇವರಿಗೆ ನಮ್ಮ ಗೌರವದ ಒಂದು ಆತಿಥ್ಯ ಈ ಒಂದು ಮಂದಿರದ ವತಿಯಿಂದ ನಮ್ಮ ಈ ಒಂದು ಅಯ್ಯಪ್ಪ ಬೆಳಕು ಕಾರ್ಯಕ್ರಮಕ್ಕೆ ಮುಂದೆಯೂ ನಮ್ಮೊಂದಿಗೆ ಸಹಕಾರವನ್ನು ನೀಡುವಂತಾಗಲಿ ಎಂಬುದು ನಮ್ಮೆಲ್ಲರ ಶುಭ ಆಶೀರ್ವಾದದೊಂದಿಗೆ MP ಸುಕುಮಾರನ್ ತಂತ್ರಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವ ಕನ್ಯರೆ, ನಾವು ಕ್ಷೇತ್ರಕ್ಕೆ ಸಂಬಂಧಪಟ್ಟ 3 ಜನ ಪ್ರಮುಖರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಈ 45ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ದೀಪೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುತ್ತೇವೆ. ಅದೇ ಪ್ರಕಾರವಾಗಿ ಮೊದಲಿಗರಾಗಿ ಕೋಟೆಕಾರ್ ಗ್ರಾಮದ ಬೀರಿ ಕಾಚಾರು ಎಂಬಲ್ಲಿ ಗೋವಿಂದ ಶರ್ಮಾ ಕಾವೇರಮ್ಮ ದಂಪತಿಗಳ 2ನೇ ಪುತ್ರರಾದ ಶ್ರೀಯುತ ಕೇಶವ ಮೇಲ್ತಟ್ಟಿಯವರು ಅಧ್ಯಾಪಕರಾಗಿ ಮದನಿ ಹೈಸ್ಕೂಲ್ ಉಳ್ಳಾಲ ಇಲ್ಲಿ ಸೇವೆ ಸಲ್ಲಿಸಿ ವಿಶ್ರಾಂತ ಜೀವನದಲ್ಲಿ 2015ರಂದು ನಮ್ಮ ಮಂದಿರದಲ್ಲಿ ಮುಖ್ಯ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಂದಿರದ ನಿತ್ಯ 2 ಬಾರಿ ಅಯ್ಯಪ್ಪ ಸ್ವಾಮಿಯ ಪೂಜೆ, ಬೆಳಿಗ್ಗೆ ದಿನನಿತ್ಯ ನಾಗದೇವರಿಗೆ ಪೂಜೆ, ಪ್ರತಿ ಶನಿವಾರ ವಿಶೇಷ ಪೂಜೆ, ಸಂಕ್ರಮಣ ಪೂಜೆ, ಅದಲ್ಲದೆ ಅಯ್ಯಪ್ಪ ವೃತ್ತಧಾರಿಗಳು ಶಬರಿಮಲೆಗೆ ಹೋಗುವಾಗ ಇರುಮುಡಿ ಪೂಜೆ, ವಾರ್ಷಿಕವಾಗಿ ನೆರವೇರುವ ಶನಿ ಪೂಜೆ ಹಾಗೂ ಸತ್ಯನಾರಾಯಣ ಪೂಜೆ ಇವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ನಮ್ಮ ಮಂದಿರದ ಪ್ರತಿಯೊಂದು ಪೂಜೆ ಪುರಸ್ಕಾರಗಳು ಸಮಯಕ್ಕೆ ಸರಿಯಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀಯುತ ಕೇಶವ್ ಎಂ ಇವರಿಗೆ ಶ್ರೀ ಅಯ್ಯಪ್ಪ ಮಂದಿರದ 45ನೇ ವಾರ್ಷಿಕೋತ್ಸವ ಹಾಗೂ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವದ ಪ್ರಯುಕ್ತ ಗೌರವ ಅರ್ಪಣೆ. ಅದೇ ರೀತಿ ತಲಪಾಡಿ ಗ್ರಾಮದ ದೇವಿಪುರ ನಿವಾಸಿ ಶ್ರೀಯುತ ಟಿ ಗೋಪಾಲಕೃಷ್ಣ ಭಟ್ ಹಾಗೂ ಟಿ ಇಂದಿರಾ ಭಟ್ ದಂಪತಿಗಳ ಪುತ್ರನಾದ ಶ್ರೀ ಟಿ ಸುರೇಶ್ ಭಟ್ 1963ರಲ್ಲಿ ಜನಿಸಿದರು. ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಫಿಶರೀಸ್ ಶಾಲೆಯಲ್ಲಿ ನಿರ್ವಹಿಸಿರುತ್ತಾರೆ. ವೃತ್ತಿ ಜೀವನದಲ್ಲಿ ಹಲವು ತೊಂದರೆಗಳು ಎದುರಾದರೂ ಛಲಬಿಡದೆ ಅಡುಗೆ ಸಹಾಯಕರಾಗಿ ಶ್ರೀಯುತ ಕೃಷ್ಣಮಯ್ಯರೊಂದಿಗೆ ಸೇರಿ ನಮ್ಮ ಮಂದಿರದಲ್ಲಿ 2006ರಲ್ಲಿ ಅನ್ನಪ್ರಸಾದ ಪ್ರಾರಂಭಗೊಂಡಾಗ ಅಡುಗೆ ಭಟ್ಟರಾಗಿ ನೇಮಕಗೊಂಡು ಇದೀಗ 14 ವರ್ಷಗಳಿಂದ ಸ್ವಾಮಿ ಭಕ್ತರಿಗೆ ಮಧ್ಯಾಹ್ನದ ಅನ್ನಪ್ರಸಾದವನ್ನು ಸಮಯಕ್ಕೆ ಸರಿಯಾಗಿ ತಯಾರಿಸಿಕೊಡುತ್ತಿದ್ದಾರೆ. ಅದಲ್ಲದೆ ಮಂದಿರದ ವಾರ್ಷಿಕೋತ್ಸವ, ಶನಿ ಪೂಜೆ, ಸತ್ಯನಾರಾಯಣ ಪೂಜೆ, ಶಬರಿಮಲೆ ಯಾತ್ರೆ ಹಾಗೂ ಇನ್ನಿತರ ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಶ್ರೀಯುತ ಕೃಷ್ಣಮಯ್ಯರ ಜೊತೆಗೂಡಿ ನಿರ್ವಹಿಸುತ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಶ್ರೀಯುತ ಸುರೇಶ್ ಭಟ್ ಅವರಿಗೆ ವಾರ್ಷಿಕೋತ್ಸವ ಹಾಗೂ ಅಯ್ಯಪ್ಪ ದೀಪೋತ್ಸವದ ಪ್ರಯುಕ್ತ ಗೌರವ ಕಾರ್ಯಕ್ರಮದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ತಂತ್ರಿ ವರೆಯರು ಶಾಲನ್ನು ಹಾಕಿ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೋಟೆಕಾರ್ ಗ್ರಾಮದ ಕೊಂಡಾನ ಕುಶಾಲ್ ನಗರ ನಿವಾಸಿ ಧೂಮಪ್ಪ ಗಟ್ಟಿ ಕಲ್ಯಾಣಿ ವೃತ್ತಿಯಲ್ಲಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವ ಇವರು ಅಡುಗೆ ತಯಾರಿಯಲ್ಲಿ ಎತ್ತಿದ ಕೈ. ನಮ್ಮ ಮಂದಿರದ ಅಡುಗೆ ಭಟ್ಟರು ರಜೆಯಲ್ಲಿದ್ದಾಗ ಅವರ ಸ್ಥಾನವನ್ನು ಭರ್ತಿ ಮಾಡಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿರುತ್ತಾರೆ. ಮಾತ್ರವಲ್ಲದೆ ವೃಶ್ಚಿಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಮಂದಿರದಲ್ಲಿ ವಾಸ್ತವ್ಯವಿದ್ದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಬೆಳಗಿನ ಉಪಹಾರ ಹಾಗೂ ಸಂಧ್ಯೆಯ ಉಪಹಾರವನ್ನು ಬಹಳ ನಿಷ್ಠೆಯಿಂದ ತಯಾರಿ ಮಾಡಿ ಬಡಿಸುತ್ತಾರೆ. ಮಂದಿರದ ಇನ್ನಿತರ ಕೆಲಸ ಕಾರ್ಯಗಳಲ್ಲಿಯೂ ಇವರು ಬಹಳ ಆಸಕ್ತಿಯಿಂದ ಸ್ವಾಮಿ ಭಕ್ತರಲ್ಲಿ ಮಾಡಿಸಿ ಮಂದಿರದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ. ಮಂದಿರದ ಅನ್ನಛತ್ರ ನವೀಕರಣ ಸಂದರ್ಭ ಉತ್ತಮ ಸಲಹೆಗಳನ್ನು ನೀಡಿ ಸಹಕರಿಸಿರುತ್ತಾರೆ. ಅದಲ್ಲದೆ ಮಂದಿರದ ಯಾವುದೇ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿಗಳೊಂದಿಗೆ ಸೇರಿಕೊಂಡು ಉತ್ತಮವಾಗಿ ಸ್ಪಂದಿಸುತ್ತಾರೆ. ಶ್ರೀಯುತರಿಗೆ ಈ ಶುಭ ಸಂದರ್ಭದಲ್ಲಿ ಗೌರವದ ಸಮರ್ಪಣೆ. ಯಾಕಂದ್ರೆ ಸ್ವಾಮಿಗಳಿಂದ ಬರುವಂತಹ ಚಪ್ಪಾಳೆ ಅವರು ನೀಡಿದಂತಹ ಸೇವೆಯನ್ನು ನಾವು ಕಾಣ್ತಾ ಇದ್ದೇವೆ. ನಾರಾಯಣ ಗಟ್ಟಿ ಅವರು ಬಹಳ ಉತ್ತಮವಾದ ನಿಸ್ವಾರ್ಥ ಸೇವೆಯನ್ನು ಮಂದಿರದ ಕೆಲವು ವರ್ಷಗಳಿಂದ ರಾತ್ರಿ ಹಗಲನ್ನು ದುಡಿದು
ಈ ಒಂದು ಅವರಿಗೆ ಬಹಳ ನೀಡುವಂತಹ ನಾವು ಅಭಿನಂದನೆ ಅಂತ ಹೇಳ್ಬಾರ್ದು, ಇನ್ನು ಅವರಿಗೆ ನಾವು ಅವರಿಗೆ ನೀಡುವಂತಹ ಒಂದು ಕಾಣಿಕೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇನ್ನೂ ನಿಮ್ಮ ಸೇವೆ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಮಂದಿರದಲ್ಲಿ ಇರಬೇಕಾಗಿ ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಾ ಗೌರವವನ್ನು ಅಭಿನಂದನೆ, ಅದೇ ರೀತಿ ಗೌರವ ಅಭಿನಂದನೆಯನ್ನು ಪಡೆದಂತಹ ಎಲ್ಲ ಪದ್ಮನಾಭ ತಂತ್ರಿಯವರ ದಿವ್ಯಾಸ್ತ್ರದಿಂದ 206ನೇ ಸಲ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಾಗ ಪಡ್ಕೊಳ್ತಾ ಇದ್ದೇನೆ. ನನ್ನ ಜನ್ಮ ಸಾರ್ಥಕ. ಈ ಕ್ಷೇತ್ರಕ್ಕೂ ತಂತ್ರಿಯವರಿಗೂ ಅವರ ತಂದೆಯವರಿಗೂ ಅವಿನಾಭಾವ ಸಂಬಂಧ. ಈ ವೇದಿಕೆಯಲ್ಲಿ ಇರುವವರ ತಂತ್ರಿಯವರ ವಿಶೇಷತೆ ಏನೆಂದರೆ ನೀವು ಕೇಳಿದರೆ ಆಶ್ಚರ್ಯ ಪಡ್ತೀರಿ. ಕರ್ನಾಟಕ ರಾಜ್ಯದಿಂದ ಲಕ್ಷಾಂತರ ಅಯ್ಯಪ್ಪ ಭಕ್ತರು ಶಬರಿಮಲೆ ಯಾತ್ರೆ ಮಾಡ್ತಾರೆ. ಆದರೆ ಶಬರಿಮಲೆಯ ಗರ್ಭಗುಡಿಯನ್ನು ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಇಲ್ಲ ನನಗೂ ಕೂಡ. ಅಂತಹ ಸಮಯದಲ್ಲಿ ಆ ಅವಕಾಶವನ್ನು 2000ರಲ್ಲಿ ಪಡೆದವನು ನಾನು. 2004ನೇ ಇಸವಿ ಶಬರಿಮಲೆ ಯಾತ್ರೆ ಕೈಗೊಂಡಾಗ ತಂತ್ರಿಯವರು ಶಬರಿಮಲೆಯಲ್ಲಿದ್ದರು. ಇದೇ ನೀಲೇಶ್ವರ ವಿಠಲತ್ತಾಯ ಪದ್ಮನಾಭ ತಂತ್ರಿಯವರು. ತಂತ್ರಿಯವರ ಮಾತನಾಡಿದೆ. ಆಗ ಅವರು ಹೇಳಿದರು, ನಾನು ಗರ್ಭಗುಡಿಯ ಒಳಗೆ ಈಗ ಪ್ರವೇಶ ಮಾಡಲಿಕ್ಕಿದ್ದೇನೆ, ದೇವರಿಗೆ ಪುಷ್ಪಾಂಜಲಿ ಸೇವೆ ಮಾಡಲಿಕ್ಕಿದ್ದೇನೆ. ಅದು ಕೇಳಿ ನನಗೆ ಭಾರಿ ಸಂತೋಷವಾಯಿತು. ಜಯಂತ್ ತುಚ್ಚಿಲ್ ಕೂಡ ಇದ್ದರು. 4 ಜನ ನಾವು ಆ ಯಾತ್ರೆಯನ್ನು ಕೈಗೊಂಡಿದ್ದೆವು. 30 ನಿಮಿಷದ ನಂತರ ತಂತ್ರಿಯವರು ಪೊಲೀಸ್ ಕಾವಲಿನಲ್ಲಿ ಪಟ್ಟೆ ಪೀತಾಂಬರ ಕನಕಾಂಬರ ಉಟ್ಟು 45 ನಿಮಿಷಗಳ ಕಾಲ ಪುಷ್ಪಾಂಜಲಿ ಪೂಜೆಯನ್ನು ದೇವರಿಗೆ ಮೂಲಮೂರ್ತಿಗೆ, ಅಯ್ಯಪ್ಪನ ಮೂಲಮೂರ್ತಿಗೆ, ಶಬರಿಮಲೆ ಅಯ್ಯಪ್ಪನ ಮೂಲಮೂರ್ತಿಗೆ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅದನ್ನು ನನ್ನನ್ನು ತಂತ್ರಿಯವರು ಕರೆದು ಗರ್ಭಗುಡಿ ಹತ್ತಿರ ನಿಲ್ಲಿಸಿ ಹೇಳಿದರು, ನನಗೊಂದು ಪ್ರಸಾದವನ್ನು ಕೊಟ್ಟರು. ಮಾರನೇ ದಿವಸ ಬೆಳಿಗ್ಗೆ 18 ಮೆಟ್ಟಲಿನ ಹತ್ತಿರ ಒಂದು ಪಟವನ್ನು ತೆಗೆದು ಪಂಬಾದವರಿಗೆ ತಂತ್ರಿಯವರೊಟ್ಟಿಗೆ ಇಳಿದು ಆಗ ನಾನು ಹೇಳಿದೆ, ತಂತ್ರಿಯವರು ನಿಮ್ಮ ಲಗೇಜನ್ನು ಸ್ವಲ್ಪ ನಾನು ಹಿಡ್ಕೊಳ್ತೇನೆ ಅಂತ. ಅವರು ಹೇಳಿದರು, ನನ್ನ ಕೆಲಸವನ್ನು ನಾಳೆ ಮಾಡಬೇಕಾಗ್ತದೆ, ನೀವೇನು ಮಾಡಬೇಕಾಗಿಲ್ಲ. ಅಲ್ಲಿಂದ ನಾವು ಊರಿಗೆ ಬಂದೆವು. ತಂತ್ರಿಯವರು ಹರಿಪಾದಕ್ಕೆ ಸೇವೆ ಮಾಡಲಿಕ್ಕೆ ಹೋದರು, ಒಂದು ದಿವಸ ಪೂಜೆ ಮಾಡಲಿಕ್ಕೆ ಹೋದರು. ಅಂಥ ವ್ಯಕ್ತಿ ಇವತ್ತು ನಮ್ಮ ಒಂದು ವೇದಿಕೆಯಲ್ಲಿದ್ದಾರೆ. ಆ ಗರ್ಭಗುಡಿಯ ಒಳಗೋದಂಥ ವ್ಯಕ್ತಿ ದಕ್ಷಿಣ ಭಾರತದಲ್ಲೇ ನನಗೆ ಒಂದು ಅತ್ಯಂತ ಹೆಮ್ಮೆಯ ವ್ಯಕ್ತಿ. ಇದಲ್ಲದೆ ಎರಡನೇ ಮಾತು ಹೇಳ್ತಾ ಇದ್ದೇನೆ. ಈ ಸ್ಥಳವನ್ನು ನಾವು 1996-97ರಲ್ಲಿ 20 ಸೆಂಟು ಜಾಗವನ್ನು ತೆಗೆದಾಗ ಭಾರಿ ಕಾಂಪ್ಲಿಕೇಶನ್ ಇತ್ತು. ಅಂದರೆ ಅದರ ರೆಕಾರ್ಡ್ ತೆಗಲಿಕ್ಕೆ ಮಂಜೇಶ್ವರ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಬೇಕಿತ್ತು. 1939ನೇ ಇಸವಿ ಆ ಜಾಗವನ್ನು ತೆಗೆದರೆ NR ಉಭಯರವರ RJ ಉಭಯರವರ ತಾಯಿ ರುಕ್ಕುಯಾನೆ ಸಕ್ಕುಬಾಯಿ ತಲ್ಚೇರಿ ರಾಮರಾಯರಿಂದ 800 ರೂಪಾಯಿಗೆ ತೆಗೆದಂಥ ಜಾಗದಲ್ಲಿ 20 ಸೆಂಟು ಜಾಗವನ್ನು ತೆಗೆದಾಗ ಆಗ ನಮಗೆ ಎಲ್ಲ ಅಡೆತಡೆಗಳನ್ನು ಮುಕ್ತಿ ಕೊಟ್ಟು ಆಗ ನಮ್ಮ ಈ ತಂತ್ರಿಯವರು, ಇವರು ತಂದೆ ತಂತ್ರಿ ಸ್ಥಾನದಲ್ಲಿದ್ದರು, ಇವರು ವಕೀಲ ವೃತ್ತಿ ಮಾಡ್ತಾಯಿದ್ರು. ಈ ಜಾಗವನ್ನು 20 ಸೆಂಟು ಜಾಗವನ್ನು ರಿಜಿಸ್ಟರ್ ಮಾಡಿಕೊಡುವಲ್ಲಿ ನಮಗೆ ಭಾರಿ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಗುರುಸ್ವಾಮಿಗಳ ವಿಚಾರದಲ್ಲಿ 2 ಮಾತಾಡಬೇಕಾಗ್ತದೆ. ಮೊದಲನೇ ಗುರುಸ್ವಾಮಿ, ಈ ಮಂದಿರದ ಸ್ಥಾಪಕರು ಕೊಲಂದೈ ಮಡಿವೇಲ್ ಸ್ವಾಮಿ. ಇವರು ಒಂದು ಮಾತು ಹೇಳಿದರೆ ಸಾಕು ಎಲ್ಲ ಸ್ವಾಮಿಗಳು. ಆ ಕಾಲದಲ್ಲಿ ಒಂದು ಸಲ ಒಂದು ತೆಂಗಿನಕಾಯಿ ಮಾಯ ಆಗಿತ್ತು, ಇರಲಿಲ್ಲ. ಹಸಿವಾದಾಗ ಯಾರು ತಿಂದಿದ್ರು. ಅವ್ರು ಹೇಳಿದರು, ಯಾರಾದರೂ ತೆಗೆದಿದ್ದೆ ಹೇಳಿ. ಯಾರು ತೆಗಲಿಲ್ಲ ಹೇಳಿಲ್ಲ, ನಾಚಿಕೆ ಆಯ್ತು ಕೆಲವರಿಗೆ. ಅವ್ರು ಹೇಳಿದರು, ತಿಂದವರು ತೂರಟ್ಟು ಅಂತ. 5 ನಿಮಿಷ ಹೋಗಲಿಲ್ಲ, 3 ಜನ ಬಂದು ಕಾಲಿಗಡ್ಡ ಬಿದ್ದರು ಕೊಲಂದೈ ಮಡಿವೇಲ್ ಸ್ವಾಮಿ ಹತ್ರ. ತಪ್ಪಾಯ್ತು ಸ್ವಾಮಿ, ನಾವು ಒಂದು ತೆಂಗಿನಕಾಯಿ ತಿಂದಿದ್ದೇವೆ ಅಂತ. ಅಂಥ ಒಬ್ಬ ವ್ಯಕ್ತಿ ಈ ಮಂದಿರವನ್ನು ಸ್ಥಾಪನೆ ಮಾಡಿದರು. ಎರಡನೆಯವರು ಪ್ರಭಾಕರನ್ ಗುರುಸ್ವಾಮಿ. ಅವರು KEBಯಲ್ಲಿ ಚೀಫ್ ಅಕೌಂಟೆಂಟ್ ಆಗಿದ್ದರು. ನಮ್ಮ ತಂತ್ರಿಯವರ ಅನ್ಯೋನ್ಯತೆಯಿಂದ ಇದ್ದು ನಾನು ಆಗ ಅವರು ಗುರುಸ್ವಾಮಿ ಆಗಿದ್ದಾಗ ನಾನು ಈ ಟ್ರಸ್ಟಿನಲ್ಲಿ ಟ್ರೆಸರರ್ ಆಗಿದ್ದೆ 14 ವರ್ಷ. ಈ ಮಂದಿರಕ್ಕೆ ಪಾದಾರ್ಪಣೆ ಮಾಡಿದಾಗ 6 ರೂಪಾಯಿಯಲ್ಲಿ ನಾನು ಸಗಣಿ ಗುಡಿಸ್ತಾ ಇದ್ದೆ, ತಿರಿ ತೆಗಿತಾ ಇದ್ದೆ, ಬಾಳೆ ಕಲೆಕ್ಟ್ ಮಾಡ್ತಾ ಇದ್ದೆ. ಈ ಕೆಲಸದಿಂದ ಇವತ್ತು ನನ್ನನ್ನು ಈ ಒಂದು ಉನ್ನತ ಶ್ರೇಣಿಗೆ ತರಬೇಕಾದ್ರೆ ಆ ಅಯ್ಯಪ್ಪನ ಪೂರ್ಣ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದ, ನನ್ನ ಗುರುಸ್ವಾಮಿಗಳು, ಈಗಿನ ಗುರುಸ್ವಾಮಿಗಳ ಆಶೀರ್ವಾದ. ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಅವರದ್ದು ಪ್ರಭಾಕರನದ್ದು ಒಂದೇ ಒಂದು
ನಾವು ಹಣವನ್ನು ಸ್ಟಾಕ್ ಮಾಡೋದು ಬೇಡ, ಇಲ್ಲಿ ಬಂದವರಿಗೆ ಅನ್ನದಾನ ಪ್ರಾರಂಭ ಮಾಡುವ. ಆ ಅನ್ನದಾನ ಪ್ರಾರಂಭ ಮಾಡಿದ ಪ್ರಥಮ ವ್ಯಕ್ತಿ ನಮ್ಮ ಪ್ರಭಾಕರನ್ ಸ್ವಾಮಿಗಳು. ಅಲ್ಲದೆ ಬೆಳ್ಳಿಯ ಮೂರ್ತಿಯನ್ನು ನೀಲೇಶ್ವರ ತಂತಿರಿಯವರ ಮನೆಯಿಂದ ಮೆರವಣಿಗೆಯಲ್ಲಿ ತಂದದ್ದು 1985ರಲ್ಲಿ ಬೆಳ್ಳಿಯ ಮಂಟಪವನ್ನು ಮಾಡಿಸಿದ ಕೀರ್ತಿ ಅವರದು. ಇನ್ನು ಕೊನೆಯ ಮಾತು ನಮ್ಮ ಈಗಿನ ಗುರುಸ್ವಾಮಿಗಳು. ಸಾಕ್ಷಾತ್ ಅಯ್ಯಪ್ಪನನ್ನು ಕಂಡಂತಹ ಆ ಸಂತೋಷ ನನಗಾಗ್ತಾ ಇದೆ. ಯಾಕಂತ ಹೇಳಿದರೆ ಶಬರಿಮಲೆಯಲ್ಲಿ 1972ನೇ ಇಸವಿ ಮಾಲೆ ಹಾಕಿ ಇಲ್ಲಿಂದೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಕೊಲಂದೈ ಮಡಿವೇಲು ಪ್ರಭಾಕರನ್ ಗುರುಸ್ವಾಮಿಗಳ ಒಡನಾಟದೊಂದಿಗೆ ಈಗ ಗುರುಸ್ವಾಮಿಯಾಗಿ 17 ವರ್ಷವನ್ನು ಪೂರೈಸಿದಂತಹ ಗರ್ಭ ದೇವಸ್ಥಾನ ಬಿಟ್ಟು ಉಳಿದ ಜಾಗದಲ್ಲಿ ಸಗಣಿಗುಡಿಸ್ತಾ ಇದ್ದೇವೆ. ಆಗ ನಾವು ಈಗ ಗರ್ಭಗುಡಿಗೆ ಪೂರ್ತಿ ಶಾಶ್ವತ ಚಪ್ಪರ ಸುತ್ತಮುತ್ತ ಅಂಗಣದಲ್ಲಿ ಟೈಲ್ಸ್ ಗ್ರಾನೈಟ್ 18 ಲಕ್ಷ ರೂಪಾಯಿ ಖರ್ಚು ಮಾಡಿ ಗುರುಸ್ವಾಮಿಯ ಮುಂದಾಳತ್ವದಲ್ಲಿ ಆಗಿದೆ. ಎರಡನೆಯದಾಗಿ ಈ ವರ್ಷ 9 ಲಕ್ಷ ವೆಚ್ಚದಲ್ಲಿ ನವೀಕೃತ ಅನ್ನಛತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ನಮ್ಮ ಗುರು ಹಿರಿಯರ ಆಶೀರ್ವಾದ. ಅವರಿಗೆ ಒಬ್ಬರಿಗೆ ಲಕ್ಷ್ಮಣ, ಒಂದು ರಾಮದೇವರಿಗೆ ಲಕ್ಷ್ಮಣನ ಒಂದು ಬಲ ಇತ್ತು, ಅದೇ ರೀತಿ ಮತ್ತೊಂದು ಹನುಮಂತನ ಬಲ ಇತ್ತು. ಸಂತೋಷ್ ಕುಮಾರ್ ಶೆಟ್ಟಿ ಅವರು ಹನುಮಂತನಾಗಿ ಆ ಕೆಲಸವನ್ನು ಮಾಡಿದ್ದಾರೆ. ಲಕ್ಷ್ಮಣ್ ಅವರು ಅವರ ತಮ್ಮನಾಗಿ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಕೆಲಸದಲ್ಲಿ ಇವರನ್ನು ತೊಡಗಿಕೊಂಡು ಹಾಗೆಯೇ ಈ ದೇವಸ್ಥಾನದ ಕೆಲಸದಲ್ಲಿ ನಂದಿನಿ ಉಭಯರವರು ಶಿವಪ್ಪಗಟ್ಟಿ ಮತ್ತು ಲಿಂಗಪ್ಪಗಟ್ಟಿ ಇವರು ಪುರುಷೋತ್ತಮಡ್ಕ ಅಶೋಕ್ ಸಂಕೊಲಿಗೆ ಗುರುಸ್ವಾಮಿ ಯಾತ್ರೆ ಮಾಡುವಾಗ ಅವರಿಗೆ ಬೆನ್ನೆಲುಬಾಗಿರುವವರು ಅಶೋಕು. ಅದೇ ರೀತಿ ಮಾಡೂರು ಮೋಹನ್ ಮಾಡೂರು, ಹರೀಶ್ ಕಾಚಾರ್, ಲೋಕೇಶ್ ಕಟ್ಟಿ ಕಾಚಾರ್, ಅಶೋಕ್ ಕುಚ್ಚಿಲ್, ವಿನೋದ್ ರಾಜ್, ಭಗವತಿ ಸಡ್ಕ ಮತ್ತು ಪ್ರವೀಣ್ ಬಸ್ತಿ, ಮಂಜಪ್ಪ ಶೆಟ್ಟಿ ಇವರನ್ನೆಲ್ಲ ಸ್ಮರಿಸುತ್ತಾ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈ ಎಲ್ಲ ಕೆಲಸವನ್ನು ಮಾಡಿದಾಗ ಶಿವಪ್ರಸಾದ್ ಅಡ್ಕ ಯಾವುದೇ ಮೊದಲು ಹಣ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳದೆ ಇದನ್ನು ಮಾಡಿಕೊಟ್ಟಿದ್ದಾರೆ. ಕ್ಲಬ್ದ ಸಮಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನೂ ಅವರಿಗೆ ಹಣ ಕೊಡಲಿಕ್ಕೆ ಬಾಕಿ ಇದೆ. ಹುಟ್ಟು ಸಹಜ, ಸಾವು ಖಚಿತ. 4 ದಿವಸ ಮಾಡಿದ ಸಾಧನೆ ಶಾಶ್ವತ. ವೀರಪ್ಪನ್ನು ಹುಟ್ಟಿದ್ದಾನೆ, ಸತ್ತಿದ್ದಾನೆ. ಅಬ್ದುಲ್ ಕಲಾಂ ಅವರು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಆದರೆ ಮತ್ತೆ ಹುಟ್ಟಿ ಬಾ ಅಂತ ಹೇಳಿದವರು ಅಬ್ದುಲ್ ಕಲಾಂ ಅವರನ್ನು ಮಾತ. ಅಂತಹ ಕೆಲಸವನ್ನು ನಮ್ಮ ಗುರುಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಇಂಥ ಕೆಲಸವನ್ನು ಮಾಡುವ ಭಾಗ್ಯವನ್ನು ಅಯ್ಯಪ್ಪ ಕೊಡಲಿ ಅಂತ ಹೇಳ್ತಾ, ಕೋಟೆಗಾರ ಅಯ್ಯಪ್ಪ ಮಂದಿರ ಒಂದು ಒಂದು ಕುಟುಂಬ, ವಸುದೇವ ಕುಟುಂಬ ಅಂದರೆ ಅಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡುವ ಇನ್ನೊಂದು ಅಯ್ಯಪ್ಪ ಮಂದಿರ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಓಂ ಅಖಿಲ ಭುವನಾದೀಪಂ ಭಕ್ತ ಚಿತಾಬ್ಜ ಸೂರಂ ಸ್ವರ್ಗಣ ಪರಿಶಂತತ್ತಮಸ್ಯಾದಕ್ಷಂ ಹರಿಹರ ಸುಧಮೀತಂ ತಾರಕ ಬ್ರಹ್ಮರೂಪಂ ಶಬರಿಗಿರಿ ನಿವಾಸಂ ಭಾವೇ ಭೂತನಾಥಂ ಸ್ವಾಮಿಯೇ ಶರಣಮಯ್ಯಪ್ಪ. ಪೂಜಾ ಸಾಮಗ್ರಿಗಳನ್ನು ನಮಗೆ ಈ ಒಂದು ಮಂದಿರಕ್ಕೆ ನೀಡಿದ್ದಾರೆ. ಹಲವು ಪೂಜಾ ಸಾಮಗ್ರಿಗಳಾಗಿರ್ಬೋದು, ಬೆಳೆಬಾಳುವ ಪಾತ್ರೆಗಳನ್ನು ನಮ್ಮ ಮಂದಿರಕ್ಕೆ ಒಂದು ವೇದಿಕೆಯಲ್ಲಿ ಅವರನ್ನು ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ನೇರ ಮಾರ್ಗದಲ್ಲಿ ಅಯ್ಯಪ್ಪ ಮಂದಿರ ಇದ್ದ ಕಾರಣ ಅಂತ ಹೇಳಿದವನು ತನ್ನ ಮುಂದಿನ ತಲೆಮಾರು ವ್ಯವಸ್ಥೆ ಮಾಡಲು ಆಗದ ಕಾರಣ ಅಲ್ಲಿ ಎಲ್ಲ ಪೂಜೆ ಸಾಮಗ್ರಿ ಪಾತ್ರೆ ಇನ್ನಿತರ ಬೆಳೆಬಾಳುವ ವಸ್ತುಗಳನ್ನು ಮಂದಿರಕ್ಕೆ ಹಸ್ತಾಂತರವನ್ನು ಮಾಡಿದಂತ ಪದ್ಮನಾಭ ಗುರುಸ್ವಾಮಿ ಇವರಿಗೆ ಪ್ರೀತಿಯ ಗೌರವ ಅರ್ಪಣೆಗಳನ್ನು ಈ ಒಂದು ಮಂದಿರದ ವತಿಯಿಂದ ಪದ್ಮನಾಭ ತಂತ್ರಿಯವರ ವತಿಯಿಂದ ಈ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಹರೀಶ್ ಟಿ ಉಚ್ಚಿಲ್, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೇರಿ ಕೋಟೆಕಾರು. ಇವರಿಂದ 45 ವರ್ಷಗಳ ಹಿಂದೆ ಇದ್ದಂಥ ಮಂದಿರ ಈಗ ಇಲ್ಲ. ಒಂದು 15 ವರ್ಷಗಳಲ್ಲಿ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡಂತಹ ಮಂದಿರ. ಇಲ್ಲಿ ವೃತ್ತಧಾರಿಗಳಿಗೆ, ಅಯ್ಯಪ್ಪ ವೃತ್ತಧಾರಿಗೆ ಬೇಕಾಗುವಂಥ ಎಲ್ಲ ಸರ್ವ ಸವಲತ್ತುಗಳನ್ನು, ಸರ್ವ ಸೌಕರ್ಯಗಳನ್ನು ಈಗಿನ ಆಡಳಿತ ಮಂಡಳಿ ಒದಗಿಸಿಕೊಟ್ಟಿದೆ. ಅದು ವೃತ್ತಧಾರಿಗೆ ಬೇಕಾಗುವಂಥ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಊಟೋಪಚಾರದ ವ್ಯವಸ್ಥೆ ಇರ್ಬೋದು, ವಿಶ್ರಾಂತಿಗೆ ಬೇಕಾದಂಥ ಸ್ಥಳಾವಕಾಶ ಇರೋದು ಎಲ್ಲವನ್ನು ಈ ಮಂದಿರ ನೀಡ್ತಾ ಬಂದಿದೆ. ಇದೇ ಕಾರಣದಿಂದಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅಯ್ಯಪ್ಪ ವೃತ್ತಧಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಕದ್ರಿ ಕ್ಷೇತ್ರದ ನಂತರ ಅತಿ ಹೆಚ್ಚು ಭಕ್ತಾದಿಗಳು ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದ ನಮ್ಮ ಕೋಟೆಕಾರ ಅಯ್ಯಪ್ಪ ಮಂದಿರದಿಂದ ಮಾತ್ರ. ಅದಕ್ಕೆಲ್ಲ ಕಾರಣ ಆ ಒಳಗಿರುವಂಥ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಮತ್ತು ನಮ್ಮ ಗುರುಸ್ವಾಮಿಗಳ ಪರಿಶ್ರಮ ಮತ್ತು ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಸದಾ ಭಕ್ತಾದಿಗಳನ್ನು ಗೌರವದಿಂದ ಕಾಣುವ ಅವರ ರೀತಿ,
ಶಿಷ್ಯವರ್ಗದವರೊಂದಿಗೆ ಅವರು ಬೆರೆಯುವಂಥ ಒಂದು ಗುಣ, ಇದೆಲ್ಲ ಕಾರಣದಿಂದ ಇದು ಸಾಧ್ಯ ಆಯಿತು. ಒಮ್ಮೆ ಇಲ್ಲಿ ಯಾರಾದರೂ ಬಂದು ಮಾಲಾಧಾರಣೆ ಮಾಡಿ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡ್ರೆ ಮತ್ತೆ ಅವರು ತಿರುಗಿ ಬೇರೆ ಎಲ್ಲ ಕಡೆ ಹೋಗುವುದಿಲ್ಲ. ಇದು ಈ ಒಂದು ಮಂದಿರದ ವೈಶಿಷ್ಟ್ಯ. ಯಾಕಂದರೆ ಅವರು ಎಲ್ಲಿಯೇ ನೆಲೆಸಿರಲಿ, ಯಾವುದೇ ಪ್ರದೇಶದಲ್ಲಿ ನೆಲೆಸಿರಲಿ, ಹೊರ ದೇಶದಲ್ಲಿರಲಿ, ಅವರು ಇಲ್ಲಿಗೆ ಬಂದು ಇಲ್ಲಿಂದ ಮಾಲಾಧಾರಣೆ ಮಾಡಿ ಶಬರಿಮಲೆ ಯಾತ್ರೆ ಕೈಗೊಳ್ಳುವುದು ಈ ಮಂದಿರದ ಒಂದು ವೈಶಿಷ್ಟ್ಯ. ಅಷ್ಟೊಂದು ಆಕರ್ಷಣೆ ಈ ಮಂದಿರದಲ್ಲಿದೆ. ಉದಾಹರಣೆಗೆ ನಮ್ಮದೇ ಪ್ರದೀಪಣ್ಣ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮದೇ ಊರಿನವರು. ಅವರ ಮನೆ ಇರೋದು ಮಂಗಳೂರಲ್ಲಿ, ಅವರ ಕಾರ್ಯಕ್ಷೇತ್ರ ಇರೋದು ಮಂಗಳೂರಲ್ಲಿ. ಅವರ ಇಡೀ ತಂಡ ಮಂಗಳೂರಿಂದ ಬಂದು ಇಲ್ಲಿ ಇರುಮುಡಿ ಕಟ್ಟಿ ಶಬರಿಮಲೆಗೆ ಹೋಗೋದು, ಪುನಃ ಅವರು ಮಂಗಳೂರಿಗೆ ಟ್ರೈನ್ ಇಡ್ಲಿಕ್ಕೆ ಹೋಗೋದು. ಅಷ್ಟೊಂದು ಅನ್ಯೋನ್ಯತೆ ಈ ಮಂದಿರಕ್ಕೆ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಮಂದಿರ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಗಲಿ. ಹಾಗೆ ವೃಶ್ಚಿಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದಂಥ ಮಂದಿರಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಕೋಟೆಕಾರ ಅಯ್ಯಪ್ಪ ಮಂದಿರ ನಿಲ್ತದೆ. ಇನ್ನು ಕಾರ್ಯದರ್ಶಿಯವರೆಲ್ಲ ವಿವರಣೆ ಹೇಳಿದರು, ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಮಂದಿರ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಹಮ್ಮಿಕೊಳ್ಳೋದಲ್ಲ, ಸಾಮಾಜಿಕ ಚಟುವಟಿಕೆಗಳಿದೆ. ಈ ಮಂದಿರದ ರಕ್ತ ನಿಧಿಯಿಂದ ಪ್ರಯೋಜನ ಪಡೆದಂಥ ರೋಗಿಗಳು ಅದೆಷ್ಟೋ ಇದ್ದಾರೆ. ಹಾಗೆ ಈ ಮಂದಿರ ಇನ್ನಷ್ಟು ಚಟುವಟಿಕೆಗಳ ಕೇಂದ್ರವಾಗಲಿ. ಪೂಜ್ಯ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಮಂದಿರ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ. ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಂಥ ಭಕ್ತಾದಿಗಳ ಸರ್ವ ಇಷ್ಟಾರ್ಥವನ್ನು ಅಯ್ಯಪ್ಪ ಸ್ವಾಮಿ ನೆರವೇರಿಸಲಿ ಅಂತ ಹಾರೈಸ್ತಾ, ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಗುರುಸ್ವಾಮಿಗಳಿಗೂ ಮತ್ತು ಅಯ್ಯಪ್ಪ ಮಂದಿರದ ಪದಾಧಿಕಾರಿಗಳು ವಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ಸ್ವಾಮಿ ರಮಾನಂದ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಅಭಿಲಾಷ್ ಅದೇ ರೀತಿ ಪ್ರಜ್ಞಾ ಇದ್ರೆ ಆದಷ್ಟು ಬೇಗ ಬರಬೇಕು. ಅಭಿಲಾಷ್ ಅದೇ ರೀತಿ ಪ್ರಜ್ಞಾ. ಅದೇ ರೀತಿ ಶ್ರೀಲಮರ ಸಿರಿ ಪ್ರಾಥಮಿಕ ಶಾಲೆಯಿಂದ ದಿನೇಶ್ ಅವರ ಮನೆಯವರು ಯಾರಿದ್ರೆ ದಯವಿಟ್ಟು ಬರಬೇಕು. ಅದೇ ರೀತಿ ಹಿರಿಯ ಪ್ರಾಥಮಿಕ ಶಾಲೆ ಮಾನೂರು, ಇಲ್ಲಿಂದ ಮೊಹಮ್ಮದ್ ಶಹಲ್ ಶಾಲ್, ಅದೇ ರೀತಿ ಕುಮಾರಿ ಚೈತ್ರ. ಪ್ರೋತ್ಸಾಹ ಧನವನ್ನು ಕೊಡುವಂತಹ ಎಲ್ಲ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ವಿತರಿಸಿದಂತಹ ಗುರುಸ್ವಾಮಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಸುರಿಯ ಜೀವನದಿ ಅಂತ ಹೇಳ್ತಾರೆ. ಹುಲ್ಲಾಗಬೇಕಂತ ಬೆಟ್ಟ ಚಂದ ಕಾಣ್ತದೆ ಹಸಿರು ಹಸಿರಾಗಿ, ಅದರಲ್ಲಿ ಒಂದು ಹುಲ್ಲಾಗಿ ಬರಬೇಕು ಅಂತಾದರೆ ಜೀವನದಲ್ಲಿ ಒಂದು ಲಕ್ಷ್ಯ ಬೇಕು. ಜೀವನ ನಮಗೆ ಸತತವಾದಂತಹ ಪ್ರಯತ್ನದಿಂದ ನಮ್ಮ ಜೀವನ ಮುಂದೆ ಹೋಗೋದು. ಆ ಪ್ರಯತ್ನದಲ್ಲಿ ನಾವು ಸಂಕುಚಿತರಾದರೆ ಅದು ಬಹಳ ನಮ್ಮಷ್ಟಕ್ಕೆ ನಾವು ಕುಂಠಿತಗೊಳ್ಳುತ್ತೇವೆ. ನಮ್ಮ ಮನಸ್ಸು ಮತ್ತು ನಮ್ಮ ಕಾರ್ಯವ್ಯಾಪ್ತಿ ಅದು ವಿಸ್ತಾರಗೊಳ್ಳುತ್ತಾ ಇದ್ದ ಹಾಗೆ ನಮಗೆ ಸಂತೋಷ ಮೂಡುತ್ತದೆ. ಅದಕ್ಕೆ ಹೇಳುತ್ತಾರೆ ಹುಲ್ಲಾಗು ಬೆಟ್ಟದಡಿ. ಬೆಟ್ಟದಲ್ಲಿ ಎಷ್ಟೋ ಹುಲ್ಲಿದೆ, ಅದರಲ್ಲಿ ಒಂದು ಹುಲ್ಲಾಗು ಅಂತ ಹೇಳುತ್ತಾರೆ ನಮ್ಮ ಪ್ರದೀಪ್ರಾವರು. ಏಕೆಂದರೆ ಅವರಿಗೆ ಸಮಾಜ ಸೇವೆ, ನಾನು ಅಲ್ಲಿ ಒಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಸಮಾಜ ಸೇವೆ ಮಾಡೋದಂದರೆ ಬಹಳ ಆಸಕ್ತಿ ವಿಷಯ ಅಂತ ಹೇಳ್ತಾರೆ, ಬಹಳ ಸಂತೋಷ. ಈ ಯೌವನ ಪ್ರಾಯದಲ್ಲಿ ದೇಶ ಸೇವೆ, ಅವರದ್ದು ತ್ರಿರಂಗ ಟ್ರಸ್ಟ್, ನಮ್ಮ ಭಾರತೀಯತೆ, ಭಾರತೀಯ ನಾಗರಿಕನಾಗಿ ನಾನು ಹೇಗಿರಬೇಕು ಎಂಬುದನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದಿಸ್ತೇನೆ. ಶಿವಾನಂದ ಕಾಚಾರ್ಯರ ಬಗ್ಗೆ ಹೇಳಿದರೆ, ನಾರಾಯಣ ಕಾಚಾರ್ಯ ಹೇಳಿದಾಗೆ ನನಗೂ ತುಂಬ ಹೇಳಲಿಕ್ಕೆ. 2003ರಲ್ಲಿ ಉಚ್ಚಿಲಕೋಟೆ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ, ಆಗ ಅವರು ಕೂಡ ಇದ್ದರು. ಅದೊಂದು ಬೆಟ್ಟದ ಮೇಲಿನ ದೇವಸ್ಥಾನ, ಬಹಳ ಕಷ್ಟ, ಅಲ್ಲಿಗೆ ಲಾರಿ ಹೋಗೋದೇ ಭಾರಿ ಕಷ್ಟ, ನೀರಿಲ್ಲ ಅಲ್ಲಿ. ಆ ದೇವಸ್ಥಾನ ಸುಮಾರು 1927ರಲ್ಲಿ ಜೀರ್ಣೋದ್ಧಾರ ಆಯಿತು. ನಂತರ 1958ರಲ್ಲಿ ಜೀರ್ಣೋದ್ಧಾರ ಆಯಿತು. ನಂತರ ಕಾಲಕ್ಕೆ ಉತ್ಸವ ಆಗ್ತದೆ, ನಿತ್ಯ ಪೂಜೆ ನಡೆಯುತ್ತದೆ. ಅದು ಬಿಟ್ಟರೆ ಅಲ್ಲಿ ಯಾರು ಹೋಗೋದಿಲ್ಲ, ಹೋಗಲಿಕ್ಕೆ ಹೆದರಿಕೆ ಎಲ್ರಿಗೂ. ಒಂದು ಕೆಲಸ ಮಾಡೋದು ಅಂದರೆ ದೊಡ್ಡ ಸವಾಲು. ಹರೀಶ್ರ ತಮ್ಮ ದೇವದಾಸ್ ಅದಕ್ಕೆ ಇಂಜಿನಿಯರ್. ನಮಗೆ ಅದರಲ್ಲಿ ಹಳೆಯದಾದಂಥ ಒಂದು ಕಟ್ಟಡ ಅದನ್ನು ಕೆಡವಬೇಕು, ವಸ್ತು ಕಟ್ಟಬೇಕು. ಆಗ ಅಂತೂ ಹೊರಟಿದ್ದೆವು.
ಕೆಲಸ ಆಗ್ತದೋ ಇಲ್ಲವೋ ಅಂತ ಗೊತ್ತಿಲ್ಲ. 2003ರಲ್ಲಿ ಪ್ರಾರಂಭ ಆದ 2004ರಲ್ಲಿ ಅಂತೂ ಇಂತೂ ಅದನ್ನು ಸಾಧಿಸಿದ್ದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಶಿವಾನಂದ ಕಾಚಾರ್. ಶಿವಾನಂದ ಕಾಚಾರ್ ನೀವು ಹಾಗೆ ಹೇಳಿದಿರಿ, ಅದಕ್ಕೆ ಅವರ ವಿಶ್ಲೇಷಣೆ ಕೊಡ್ತಾ ಇದ್ದರು. ಅವರಲ್ಲಿ 150 ಜನ ನುರಿತ ಕಾರ್ಮಿಕರಿದ್ದಾರೆ. ಅವರ ಮೇಲೆ ಬಹಳ ಹಿಡಿತ ಅವರ ಮೇಲೆ ಇದೆ. ಅವರಿಗೆ ಪ್ರತಿಯೊಂದು ಕೆಲಸವೂ ಚಾಚು ತಪ್ಪದೆ ಮಾಡ್ತಾಯಿದ್ರು. ನಮ್ಮಲ್ಲಿ ಅಕೌಂಟೇ ತೋರಿಸಲಿಲ್ಲ ಅವರು. ಎಷ್ಟು ಬಿಲ್ ಆಗಿದೆ ಅಂತೇಳಿ ಅವರು ನನ್ನ ಹತ್ರ ನಾನು ಕೇಳಿದಾಗ ಹೇಳಿದರು ಏನಿಲ್ಲ ಅಂತ. ನಾನು ಕೊಡ್ತಾ ಇದ್ದೆ ಹಣ, ಅದು ಆದಷ್ಟು ಸಾಕು ಅಂತ ಹೇಳ್ತಾಯಿದ್ರು. ಅವರಿಗೆ ನಾನು ಕೊಡಲಿಕ್ಕುಂಟು ಅಥವಾ ಅವರು ನನಗೆ ಕೊಡಲಿಕ್ಕುಂಟು ಗೊತ್ತಿಲ್ಲ, ಅಂತೂ ಲೆಕ್ಕ ಅಂತೂ ಚುಕ್ತಾಗಲಿಲ್ಲ. ಆದರೆ ಅವರಿಗೆ ಅವರ ತೋರಿಸಿದ ಪ್ರಾಮಾಣಿಕತೆ ಅದು ಈಗಲೂ ಅಲ್ಲಿ ಬಹಳ, ನಾನು ಯಾವಾಗಲೂ ನೆನಪಿಸ್ತೇನೆ ಶಿವಾನಂದ ಕಾಚಾರ್ ಆ ದೇವಸ್ಥಾನದ ಪರಿಸರದಲ್ಲಿ. ಆವತ್ತು ಕೆಲಸ ಮಾಡಿದ ಆ ಕಾರ್ಮಿಕರೆಲ್ಲ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಅಲ್ಲಿ ಆ ಬಿಸಿಲಿಗೆ, ಅಲ್ಲಿ ನೀರಿಲ್ಲ, ಊಟ ಇಲ್ಲ, ಅಂದರೆ ನಿಜವಾದ ಕಾರ್ಮಿಕತ್ವ, ಅಂದರೆ ಕೆಲಸ ಮಾಡಲಿಕ್ಕೆ ಮನಸ್ಸಿದ್ದರೆ ಏನು ಮಾಡಬಹುದು ಎಂಬುದಕ್ಕೆ ಅದೊಂದು ಉದಾಹರಣೆ. ಹಾಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಶಿವಾನಂದ ಕಾಚಾರ್ ಬರ್ತಿದ್ದರೆ ನನಗೆ ಅವರ ಹತ್ರ ಅದೊಂದು ನೇರವಾಗಿ ಹೇಳಿಕೊಂಡ ಒಂದು ಸಮಾಧಾನವೂ ಕೂಡ ಆಗ್ತಿತ್ತು. 2 ವಿಚಾರದಲ್ಲಿ ಒಂದು ಸಭೆ ಬಹಳ ಅರ್ಥಪೂರ್ಣವಾಗಿ ಬಂತು. ಅಯ್ಯಪ್ಪ ವಿಷಯವಾಗಿ ನಾನಿದು 5ನೇ ವರ್ಷ 6ನೇ ವರ್ಷ ಅಧ್ಯಕ್ಷ ಸ್ಥಾನ, ನನ್ನನ್ನು ಬಿಡುವುದಿಲ್ಲ ಇವರು, ನೀವೇ ಬಂದು ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಅದು ಕೂಡ ಒಂದು ಸಂಬಂಧವನ್ನು ಉಳಿಸ್ಕೊಳ್ತಾ ಉಂಟು. ನಾವೆಲ್ಲ ಬಹಳಷ್ಟು ಆಧುನಿಕತೆಗೆ ನಾವು ಬಂದಿದ್ದೇವೆ. ದೇವರ ಬಗ್ಗೆ, ಧರ್ಮದ ಬಗ್ಗೆ, ಪ್ರಕೃತಿಯ ಬಗ್ಗೆ ನಾವು ಎಷ್ಟು ಆಳಕ್ಕೆ ಚಿಂತನೆ ಮಾಡ್ತೇವೋ ಅದಷ್ಟು ನಿಗೂಢ ಆಗ್ತಾ ಹೋಗ್ತದೆ. ನಮ್ಮ ಕೈಯಿಂದ ಅದು ಮುಂದೆ ಹೋಗ್ತಾ ಇದ್ದೇವೆ. ಅದು ನಿರಂತರವಾದಂತಹ ಅನ್ವೇಷಣೆ ಮಾತ್ರ ನಮ್ಮನ್ನು ಅದು ಮುಂದಕ್ಕೆ ತಗೊಂಡು ಹೋಗ್ತದೆ. ಯಾವಾಗ ದೇವರನ್ನು ಒಂದು ಹೆಸರಿಗೆ ನಾವು ಸೀಮಿತಗೊಳಿಸ್ತೇವೋ, ಧರ್ಮವನ್ನು ಒಂದು ಪುಸ್ತಕಕ್ಕೆ ನಾವು ಯಾವಾಗ ಸೀಮಿತಗೊಳಿಸ್ತೇವೋ, ಯಾವಾಗ ಪ್ರಕೃತಿಯನ್ನು ನಾವು ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತೇವೋ ಆವತ್ತು ಮನುಷ್ಯ ನಾಶ ಆಗ್ತಾನೆ. ಯಾಕಂದರೆ ಅವನಲ್ಲಿ ಅನ್ವೇಷಣೆ ಮಾಡುವಂತಹ ಗುಣ ಅಲ್ಲಿ ನಿಂತು ಹೋಗ್ತದೆ. ಈ ನಿರಂತರವಾದಂತಹ ಅನ್ವೇಷಣೆಯೇ ಇವತ್ತು ನಾವು ಕಾಣುವಂತಹ ಈ ದೇವಾಲಯದಲ್ಲಿ ಆಗುತ್ತಿರುವಂತಹ ಆಧುನಿಕತೆಯೊಂದಿಗೆ ನಮ್ಮ ಆ ಭಾರತೀಯ ಸಂಸ್ಕೃತಿಯನ್ನು ಹೊಂದಿಸಿಕೊಂಡು ಆ ಅನ್ವೇಷಣೆಯ ಪ್ರತಿಫಲವೇ ನಾವು ಇವತ್ತು ಉಣ್ತಾ ಇದ್ದೇವೆ. ಹಾಗೆ ಹೇಳ್ತಾ ಇದ್ದರು, 45 ವರ್ಷಗಳ ಹಿಂದೆ ಆದಂತಹ ಈ ಒಂದು ಅಯ್ಯಪ್ಪ ಸ್ವಾಮಿ ಈ ಸಾನ್ನಿಧ್ಯ ಅದೆಷ್ಟು ಮುಂದೆ ಹೋಗ್ತಾಯಿತ್ತು ಅಂತ ಹೇಳಿದರೆ ಅದು ನಿರಂತರವಾದಂತಹ ಸಾಧನೆ. ಈಗಿನ ಗುರುಸ್ವಾಮಿಯವರು, ಇದರ ಹಿಂದೆ ಇರುವ ಗುರುಸ್ವಾಮಿಗಳ ಅವರ ನಿರಂತರ ಸಾಧನೆಗಳನ್ನು ಸ್ಮರಿಸುವಂತೂ ಈ ಒಂದು ಸಾನ್ನಿಧ್ಯದಿಂದ ನಮಗೆಲ್ಲರಿಗೂ, ನಮ್ಮ ಮನಸ್ಸಿಗೂ ಮತ್ತು ದೇಹಕ್ಕೂ ಸಂಸ್ಕಾರ ಸಿಕ್ಕಿ ನಮ್ಮೊಳಗಿರುವಂತಹ ಆತ್ಮವಿಶ್ವಾಸವನ್ನು ನಾವು ಉದ್ದೀಪನಗೊಳಿಸಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟವನ್ನು ಸುಖವನ್ನು ಎದುರಿಸುವಂತಹ ಆ ಶಕ್ತಿಯನ್ನು ದೇವರು ನಮಗೆ ಒದಗಿಸಿಕೊಡಲಿ ಎಂದು ಪ್ರಾರ್ಥನೆ ಮಾಡಿ ಅಭಿನಂದನೆಗಳು, ಪ್ರೋತ್ಸಾಹದ. ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅಕ್ಷತಾ ಧನರಾಜ್ ಶೆಟ್ಟಿ ಮತ್ತು ಗೆಳೆಯರು. ದಯಮಾಡಿ ಇವರು ವೇದಿಕೆಗೆ ಬರಬೇಕು. ಇವರನ್ನು ಭಾರತಿ ಗಟ್ಟಿಯವರು ಅವರಿಗೆ ಅಭಿನಂದನೆಯ ಗೌರವವನ್ನು ಕಾರ್ಯಕ್ರಮ ನೃತ್ಯ ವೈಭವ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅಕ್ಷತಾ ಧನರಾಜ್ ಶೆಟ್ಟಿ ಮತ್ತು ಗೆಳೆಯರು ಕೋಟೆಕಾರು. ಇವರಿಗೆ ಭಾರತಿ ಗಟ್ಟಿ ಗುರುಸ್ವಾಮಿಗಳಿಂದ ಗೌರವಾರ್ಪಣೆ, ಶಾಲು ಹೊದಿಸಿ ಗೌರವಾರ್ಪಣೆ. ಅಭಿನಂದನೆಗಳು ಭಾರತಿ ಗಟ್ಟಿಯವರಿಗೆ. ಈ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಇವರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಲ್ಲಿ ಬರುವಾಗಿರುವಂತಹ ಶ್ರೀರಂಭ ಭಗವತಿ ಕ್ಷೇತ್ರ ಆಡಳಿತ ಮುಕ್ತೇಶ್ವರಾಗಿರುವಂತಹ ಶ್ರೀ ಗಂಗಾಧರ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.